ಶ್ರೀಯುತ ದಿನೇಶ್ ಪೈ ಹಾಗೂ ದಿವ್ಯಾ ಪೈ ದಂಪತಿಗಳ ಷಷ್ಠಬ್ದ ಪೂರ್ತಿ ಉಗ್ರರಥ ಶಾಂತಿಯ ಪ್ರಯುಕ್ತ ಸತತ 4 ದಿನಗಳಿಂದ ಬಗೆ ಬಗೆಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಗ್ತಾ ಇದೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹಾಗಾಗಿ ಇವತ್ತಿನ ಈ ಘನ ವೇದಿಕೆಯಲ್ಲಿ ಗೌರವಾನ್ವಿತ ಸಚಿವರು, ರಾಜ್ಯ ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆಯ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಮಂಕಾಳು ವೈದ್ಯ ಅವರನ್ನು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಹಾಗೆ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದ ಮೊಕ್ತೇಸರರಾಗಿರುವಂತಹ ಟ್ರಸ್ಟಿಗಳು ಶ್ರೀಯುತ ದಿನೇಶ್ ಪೈ ಅವರು ಕೂಡ ವೇದಿಕೆಯಲ್ಲಿ ಸ್ಥಾನಗ್ರಹಣ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ. ಇಟ್ಟಿಸಿಕೊಂಡು ಬಂದಂಥ ಛಲವಾದಿಯವರು, ಇದು ನಮ್ಮ ಶಾಸಕರ ತಾಕತ್ತು. ಈ ಅನುದಾನ ತಂದು ಯಶಸ್ವಿಯಾಗಿ ಇದು ಇತಿಹಾಸದಲ್ಲಿ ಪ್ರಥಮ ಬಾರಿ ಇದು ಇಂತಹ ಒಂದು ಅಂದರೆ ಉಪವಾಸ ಸತ್ಯಾಗ್ರಹ ಮಾಡಿ ಅನುದಾನವನ್ನು ಪಡೆದು ತಂದಂತಹ ಒಂದು ಇತಿಹಾಸದ, ನಮ್ಮ ರಾಜ್ಯದ ಇತಿಹಾಸದಲ್ಲೇ ಪ್ರಥಮ ಶಾಸಕರು ಅಂತ ಹೇಳ್ಬೋದು. ಅಂಥ ಒಂದು ದಿಟ್ಟತನ ಅವರಲ್ಲಿದೆ. ಆದರೆ ಆ ದಿಟ್ಟತನಕ್ಕೆ ಅವರಲ್ಲಿ ಒಂದು ಶಕ್ತಿ ಅಂದರೆ ಸರಳತೆ. ಅವರು ಶಾಸಕರು ಇರ್ಬೋದು, ಆದರೆ ಆ ಸರಳತೆಗೆ ಅದೇನೂ ಇಲ್ಲ. ಅವರು ತುಂಬ ಸರಳವಾಗಿ, ಯಾರೂ ಬಡವರು ಮನೆಗೆ ಬಂದರೆ ಅವರ ಹೆಗಲು ಕಮ್ಮಿ ಹಾಕಿ ಅವರ ಮಾತನಾಡಿ ಅವರ ಸುಖ ದುಃಖಗಳನ್ನು ವಿಚಾರಿಸಿ ಅದನ್ನು ಸರಿಪಡಿಸುವಂಥ ಕಾರ್ಯ ಮಾಡ್ತಾ ಇರುವುದು, ಇದೇ ಅವರಿಗೆ ಜನಪ್ರಿಯತೆ ದೊಡ್ಡ ಶಕ್ತಿ. ಈ ಸರಳತೆ ಇವರಿಗೆ ದೇವರಲ್ಲಿ ತುಂಬ ನಂಬಿಕೆ. ಗುರುಗಳಲ್ಲಂತೂ ಅದು ಅಪ್ರತಿಮ. ಅದು ಅವರು ಪರಮ ಭಕ್ತರು. ಯಾವುದೇ ಮಠದ ಗುರುಗಳಿರಲಿ, ಅವರ ಆದರ ಸತ್ಕಾರ, ಅವರಿಗೆ ಗೌರವ ಕೊಡುವಂಥದ್ದು, ಭಕ್ತಿಪೂರ್ವಕವಾಗಿ ಅವರ ಸೇವೆ ಮಾಡುವಂಥ ಕಾರ್ಯ ಇವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗೌಡ ಸಾರಸ್ವತ ಸಮಾಜದ ಗುರುಗಳ ಅವರು ಪರಮ ಭಕ್ತರು. ಯಾವತ್ತೂ ಯಾವುದೇ ಕೆಲಸ ಇರಲಿ, ಗುರುಗಳ ಆಜ್ಞೆ ಏನಾದ್ರು ಬಂದರೆ ಖಂಡಿತ ಅದು ಮಾಡಿಕೊಡುವಂಥ ಅವರ ಜೀವನದ ಒಂದು ಶೈಲಿ ಅಂತ ಹೇಳ್ಬೋದು. ಶ್ರೀಯುತ ದಿನೇಶ್ ಪೈ ಅವರು ಅವರ ಷಷ್ಠಾಬ್ದಿ ಸಮಾರಂಭಕ್ಕೆ ಅವರಿಗೆ ಕರೀಲಿಕ್ಕೆ ಅವರ ಆಮಂತ್ರಣ ಕೊಡಲಿಕ್ಕೆ ಹೋಗಿದ್ರು. ಆಗ ಅವರಿಗೆ ಹೇಳಿದರು ಇವರು, ಅಂದರೆ ಗುರುಗಳ ಉಪಸ್ಥಿತಿನೂ ಇರುತ್ತೆ ಇದರಲ್ಲಿ ಅಂತ. ಆವಾಗ ಅದು ಗುರುಗಳ ಉಪಸ್ಥಿತಿ ಇದೆ ಅಂದ್ಕೊಳ್ಳಿ ಅವರು ಅದು ತುಂಬ ಹೃದಯದಿಂದ ಅವರು ಆಮಂತ್ರಣವನ್ನು ಆ ರೀತಿಯ ಆತ್ಮೀಯತೆ. ಯಾಕಂದರೆ ನಾನು ರಾಜಕೀಯದಲ್ಲಿಲ್ಲ, ಅದರಿಂದ ರಾಜಕೀಯ ಹೆಚ್ಚೇನಾದರೂ ನಾನು ಅವರಿಗೆ ಕಷ್ಟ ಕೊಡಲಿಕ್ಕೆ ಹೋಗಲಿಲ್ಲ ಇವತ್ತಿನವರೆಗೆ. ಆದರೂ ಅವರ ಗೌರವ ಯಾವತ್ತೂ ನನಗೆ ಸಿಗ್ತಾ ಇದೆ. ಅದೇ ಅವರ ಒಂದು ದೊಡ್ಡ ಗುಣ. ಅದರಿಂದ ನಾನು ಅವರ ಬಗ್ಗೆ ಒಂದು ಶ್ರೀಗಳಲ್ಲಿ ವಿನಂತಿಸುತ್ತೇನೆ, ಶ್ರೀ ದೇವರಲ್ಲಿ ಪ್ರಾರ್ಥನೆ ಹಾಗೂ ಶ್ರೀಗಳ ದಿವ್ಯ ಚರಣಗಳಲ್ಲಿ ಪ್ರಾರ್ಥಿಸ್ತೇನೆ. ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಈ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರುವಂತೆ ಶ್ರೀ ಗುರುಗಳು ಅವರಿಗೆ ಅನುಗ್ರಹ ಪಡಿಸಬೇಕಂತ ನಾನು ಶ್ರೀ ಗುರುಗಳ ಚರಣಗಳಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಹಾಗೂ ನೆರೆದಂಥ ಎಲ್ಲ ಸಭಿಕರಿಗೆ, ಪರ ಊರಿನ ಗೌರವಾನ್ವಿತ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತ ಬಂಧುಗಳಿಗೆ ನಾನು ಶ್ರೀ ಹನುಮಂತ ಪೈ ಕುಟುಂಬದ ಪರವಾಗಿ ಹಾಗೂ ಸಮಸ್ತ ಗೌಡ ಸಾರಸ್ವತ ಸಮಾಜದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯನೀಯ ಗುರುವರಿಯರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಅಭ್ಯಾಗತರಿಂದ ಮಾಲಾರ್ಪಣೆ. ನೀಡುತ್ತಾ ಭೂಸುರನಾಥ ವಿರಕ್ತಿಯ ಬೆಳೆಸುವ ವಿಷಯದಿ ಸತತ. ಯುಕ್ತಿಯ ನೀಡುತ್ತಾ ಭೂಸುರನಾಥ ವಿರಕ್ತಿಯ ಬೆಳೆಸು
ವಿಷಯದಿ ಸತತ ಭಕ್ತಿಯ ಬೇಡುವೆ ಹರಿಯಲಿ ನಿರತ. ಇವತ್ತಿನ ಈ ಘನ ವೇದಿಕೆಯಲ್ಲಿ ಶ್ರೀ ಶ್ರೀ ಪರಮಪೂಜ್ಯನೀಯ ಗುರುವರ್ಯರಿಂದ ಗೌರವ ಸಮರ್ಪಣೆಯನ್ನು ನೀಡುವಂಥ ಒಂದು ಪುಟ್ಟ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದು ನಮ್ಮ ಸಚಿವರಿಗೆ, ಬಂದರು ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಸಚಿವರಾಗಿರುವಂಥ ಮಂಕಾಳು ವೈದ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ಎರಡು ಸಾಲು ಹೇಳಬೇಕು ಹೇಳಾದರೆ, ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಜನನಾಯಕನಾಗಿ ಬೆಳೆದು ಬಡವರ ದೀನ ದಲಿತರ ಆಶಾಕಿರಣವಾಗಿ ತಮ್ಮ ಸರಳ ಸಜ್ಜನಿಕೆಯ ಹಾಗೂ ನೇರ ನುಡಿಗಳಿಂದ ಅಸಾಮಾನ್ಯ ನಾಯಕನಾಗಿ ಬೆಳೆದು ನುಡಿದಂತೆ ನಡೆದು ಸಾಮಾಜಿಕ ನ್ಯಾಯದ ಹರಿಕಾರನಾಗಿ ಜಿಲ್ಲೆ ಕಂಡ ಅಪರೂಪದ ಜನಾನುರಾಗಿ ಜನನಾಯಕನಾಗಿ ಕಷ್ಟ ಎಂದು ಬಂದ ಬಡವರಿಗೆ ಕಣ್ಣೊರೆಸುವ ದೊರೆಯಾಗಿ ಕೊಡುಗೈ ದಾನಿಯಾಗಿ ಕ್ಷೇತ್ರ ಕಂಡ ಮಾತ್ರ ಹೃದಯಿ ಧೀಮಂತ ನಾಯಕನಾಗಿ ಅಧಿಕಾರವಿದ್ದರೆ ಅಭಿವೃದ್ಧಿ ಹೇಗೆಲ್ಲ ಮಾಡಬಹುದು ಎಂದು ಮಾಡಿ ತೋರಿಸಿದ ಅಭಿವೃದ್ಧಿಯ ಹರಿಕಾರನಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದ ಜನಪ್ರಿಯ ನಾಯಕ, ಶಾಸಕ, ಬಂದರು ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆಯ ಸಚಿವ ಶ್ರೀಯುತ ಮಂಕಾಳು ವೈದ್ಯ ಅಂತ ಹೇಳಲಿಕ್ಕೆ ಬಹಳ ಖುಷಿ ಹಾಗೂ ಹೆಮ್ಮೆಯಾಗತ್ತೆ. ಜನಮಾನಸದ ಗರ್ಭಗುಡಿಯಲ್ಲಿ ನೆಲೆ ನಿಂತು ಸೇವೆಯನ್ನೇ ಆರಾಧನೆಯನ್ನಾಗಿಸಿಕೊಂಡು ಸರಳ ಸಜ್ಜನಿಕೆಯ ಸರದಾರರಾಗಿ ಸಮಾಜಮುಖಿ ಕಾರ್ಯದಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಳ್ಳುವ ಸಂಘಟನಾ ಚತುರರು ಶ್ರೀಯುತ ಮಂಕಾಳು ವೈದ್ಯ ಅವರು. ನಮ್ಮ ಸಮಾಜಕ್ಕಿರಬಹುದು, ಯಾರೇ ಇರಬಹುದು, ಏನೇ ಕೆಲಸವನ್ನು ಕೇಳಿದಾಗ ಇಲ್ಲ ಅನ್ನುವ ಮಾತು ಬಾಯಿಗೆ ಬರದೆ ತಕ್ಷಣವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ದೊಡ್ಡ ಗುಣ ಆ ಭಗವಂತ ಅವರಿಗೆ ನೀಡಿದ್ದಾನೆ. ಅಂತೆಯೇ ನಾವು ಅವರಿಗೆ ಗುರುಗಳ ವಾಸ್ತವ್ಯದ ಸಂದರ್ಭ ಇರೋದ್ರಿಂದ ಒಂದು ರಸ್ತೆಯನ್ನು ಮಾಡಿಕೊಡಬೇಕು ಅಂತ ಜಸ್ಟ್ ಒಮ್ಮೆ ಕೇಳಿದ ಕ್ಷಣವೇ ಗುರುಗಳ ಬರುವುದರ ಒಳಗಾಗಿ ತುಂಬ ಸಮಯ ಚಿಕ್ಕದಿತ್ತು. ಆ ಚಿಕ್ಕ ಸಮಯದಲ್ಲೇ ಪ್ರಾಯಶಃ 1 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ಖರ್ಚು ಮಾಡಿ ಎರಡೂ ಕಡೆಯಲ್ಲಿ ನೀರು ಹೋಗುವಂತಹ ತೋಡಿನ ವ್ಯವಸ್ಥೆಯನ್ನು ಮಾಡಿ ಆ ಕಾಮಗಾರಿಯನ್ನು ಗುರುಗಳು ಬರುವ 2 ದಿನ ಮೊದಲೇ ಅದನ್ನು ಪೂರ್ಣಗೊಳಿಸಿದಂಥ ಕೀರ್ತಿ ಏನಾದರೂ ಸಲ್ಲಬೇಕಾದ್ರೆ ಅದು ಗೌರವಾನ್ವಿತ ಸಚಿವರಿಗೆ ಸಲ್ಲಬೇಕು. ಹಾಗಾಗಿ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಅದನ್ನು ಮಾಡಬೇಕು, ಅಧಿಕಾರ ಇದ್ದಾಗ ಏನಾದರೂ ಮಾಡಬೇಕು ಅನ್ನುವಂಥ ಛಲ ಇರಬೇಕಂತೆ. ಆ ಛಲ ಮಂಕಾಳು ವೈದ್ಯ ಅವರಿಗಿದೆ. ಹಾಗಾಗಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಕೆಳಗಡೆಯಲ್ಲಿ ಅವರ ಪ್ರೀತಿಯ ಪುತ್ರಿ ಬೀನಾ ಕೂಡ ಇದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಶ್ರೀಯುತ ಮಂಕಾಳು ವೈದ್ಯ ಸಚಿವರನ್ನೊಳಗೊಂಡಂತೆ ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಸಚಿವರಿಗೆ ಪರಮ ಪೂಜ್ಯನೀಯ ಗುರುವರ್ಯರು ಗೌರವ ಆಶೀರ್ವಾದವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಮಂಕಾಳು ವೈದ್ಯ ಇದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಅವರು ಮೀನುಗಾರಿಕಾ ಸಚಿವರು ಹೌದು, ಉಸ್ತುವಾರಿ ಸಚಿವರು ಹೌದು. ಮುರುಡೇಶ್ವರದಲ್ಲಿ 398 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನುಗಾರಿಕಾ ಬಂದರು ನಿರ್ಮಾಣದ ಕನಸನ್ನು ನನಸಾಗುವ ಹಂತದಲ್ಲಿದೆ. ಬಡ ಮೀನುಗಾರರಿಗೆ 10,000 ಮನೆಗಳನ್ನು ನೀಡುವ ಯೋಜನೆ ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ. ಮೀನುಗಾರಿಕೆಗೆ ತೆರಳಿ ಮೃತರಾದರೆ ಆ ಕುಟುಂಬಕ್ಕೆ ಮೊದಲು ಸರ್ಕಾರ 6 ಲಕ್ಷ ಪರಿಹಾರ ನೀಡ್ತಾ ಇತ್ತು. ಮಂಕಾಳು ವೈದ್ಯರು ಆ ಇಲಾಖೆಯ ಸಚಿವರಾದ ಮೇಲೆ ಅದನ್ನು 10 ಲಕ್ಷಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲತ್ತೆ. ಮೀನುಗಾರಿಕಾ ಬೋಟ್ ಆಕಸ್ಮಿಕವಾಗಿ ಬೆಂಕಿಗೆ ಅನಾಹುತವಾದರೆ, ಬೆಂಕಿಗೆ ಅವಘಡಕ್ಕೆ ಸಿಕ್ಕಿದರೆ ಆ ಫಲಾನುಭವಿಗಳಿಗೆ ಮೊದಲು 1.5 ಲಕ್ಷ ರೂಪಾಯಿಯನ್ನು ಪರಿಹಾರದ ರೂಪದಲ್ಲಿ ನೀಡ್ತಾ ಇದ್ರು. ಈಗ ಮಂಕಾಳು ವೈದ್ಯರು ಸಚಿವರಾದ ಮೇಲೆ ಅದನ್ನು 10 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ ಅಂತ ಹೇಳುವಾಗ ಸಂತೋಷ ಆಗ್ತಾ ಇದೆ. ಮೀನುಗಾರರ ಡೀಸೆಲ್ ಸಬ್ಸಿಡಿ ಕೂಡ 150 ಕಿಲೋ ಲೀಟರ್ನಿಂದ 300 ಕಿಲೋ ಲೀಟರ್ಗೆ ಏರಿಸಿದ ಕೀರ್ತಿ ಗೌರವಾನ್ವಿತ ಸಚಿವರಿಗೆ ಸಲ್ಲತ್ತೆ. ನಾಡದೋಣಿ ಮೀನುಗಾರರಿಗೆ ಕ್ಲಪ್ತ ಸಮಯದಲ್ಲಿ ಸೀಮೆ ಎಣ್ಣೆ ಸಿಗುವಂತೆ ಮಾಡಿರುವುದು, ಮೀನುಗಾರರ ಮಕ್ಕಳಿಗೆ ಬೇಕಾದ ಅಗತ್ಯ ಸೌಲಭ್ಯನ ಒದಗಿಸುವುದು, ಈ ರೀತಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೀರ್ತಿ ಮಂಕಾಳು ವೈದ್ಯ ಅವರಿಗೆ ಸಲ್ಲತ್ತೆ. ಮೀನುಗಾರರ ಮಕ್ಕಳು IAS, IPS, IFS, KAS ನಂತಹ ಪರೀಕ್ಷೆಗೆ ಸಿದ್ಧಪಡಿಸಲು ಅದಕ್ಕೆ ಬೇಕಾದ ತರಬೇತಿ ಯೋಜನೆಗಳನ್ನು ನೀಡುವಂತಹ ಒಂದು ಸೌಲಭ್ಯ, ಆ ಯೋಜನೆ ಕೂಡ ಸದ್ಯದಲ್ಲೇ ಅವರು ಅದನ್ನು ಮಾಡ್ತಾ ಇದ್ದಾರೆ. ಹೀಗೆ ತಮ್ಮ ಇಲಾಖೆಯಲ್ಲಿ ಹಿಂದೆಂದೂ ಆಗದ ಪ್ರಗತಿಯನ್ನು ಶರವೇಗದಲ್ಲಿ ಮಾಡಿ ಮುಗಿಸಿದ ಧೀಮಂತ ನಾಯಕ ಮಂಕಾಳು ವೈದ್ಯ ಅಂತ ಹೇಳ್ತಾ ಅವರಿಗೆ ಭಗವಂತನ ಆಶೀರ್ವಾದ, ಗುರುಗಳ ಕೃಪೆ ಎಂದೆಂದು ಇರಲಿ ಎಂದು ದೇವರಲ್ಲಿ ಗುರುಗಳಲ್ಲಿ ಬೇಡುತ್ತಾ ಭಗವಂತ ಅವರ ಕುಟುಂಬಕ್ಕೆ ತೇಜ, ಓಜ, ತುಷ್ಟಿ, ಪುಷ್ಟಿ, ಶಾಂತಿ, ಕಾಂತಿ, ಆಯುರಾರೋಗ್ಯ
ಆಯುರಾರೋಗ್ಯ ಸಕಲಷ್ಟೈಶ್ವರ್ಯವನ್ನು ದಯಪಾಲಿಸಿ ಸಕಲಿಷ್ಟಾರ್ಥವನ್ನು ಸಿದ್ಧಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಈ ಒಂದು ಅವರು ಮಾಡಿದ ಸಹಕಾರಕ್ಕೆ ನಾವೆಲ್ಲ ಒಮ್ಮೆ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರಿಗೆ ಅಭಿನಂದಿಸೋಣ. ಧನ್ಯವಾದಗಳು ಸರ್. ಗೌರವಾನ್ವಿತ ಸಚಿವರು ಪರಮ ಪೂಜ್ಯನೀಯ ಗುರುಗಳಿಂದ ಆಶೀರ್ವಾದವನ್ನು ಗೌರವವನ್ನು ತಗೊಂಡಿದ್ದಾರೆ. ಈಗ ಸಚಿವರಿಂದ 4 ಮಾತು ವೇದಿಕೆಯಲ್ಲಿ. ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ನಮಗೆ ಮಾರ್ಗದರ್ಶಕರು, ಅವರ ಪ್ರೇರಣೆ, ನಾವು ಇಷ್ಟೆಲ್ಲ ಮಾಡಿದ್ದು ಏನೂ ಅಲ್ಲ, ಅದಕ್ಕೂ ಹೆಚ್ಚು ಮಾಡಿದಂಥವ್ರು ವೇದಿಕೆಯಲ್ಲಿದ್ದಾರೆ. ಸುರೇಂದ್ರ ಸಾನ್ಬಾಗ್ ಅವರವರೇ, ಯಾಕೆಂದರೆ ನಾನು ಸಣ್ಣವ ಇರುವಾಗ ಅವರು ವಿದ್ಯಾರ್ಥಿಗಳಿಗೆ ಅಂದರೆ ಶಿಕ್ಷಣಕ್ಕೆ ಅಥವಾ ಬಡವರಿಗೆ ಸಾಮಾನ್ಯ ಜನಕ್ಕೆ ಸರ್ಕಾರ ಮಾಡದೇ ಇರುವಂಥ ಕಾರ್ಯ ಮಾಡಿದಂಥವ್ರು ಅವರೇ ನಮಗೆ ಇದೆಲ್ಲದಕ್ಕೂ ಪ್ರೇರಣೆ. ಅವ್ರ ಜೊತೆಯಲ್ಲಿ ಇವತ್ತೇ ಇದ್ದೀನಿ, ಭಾಳ ಸಂತೋಷ ಅನ್ನಿಸ್ತದೆ. ಅದೇ ಥರ ನಾವು ಯಾವಾಗೂ ಐಸ್ ಕ್ರೀಮ್ ಅಂತಲೇ ಹೇಳೋದು, ಐಸ್ ಕ್ರೀಮ್ ಅಂದ ತಕ್ಷಣ ಅವ್ರು ನೆನಪಾಗೋದು. ಅವರು ಹಾಗೆ ಏನೇ ವ್ಯತ್ಯಾಸ ಆದರೂ ಆಗಾಗ ನಮ್ಮನ್ನು ಜಾಗ್ರತೆ ಮಾಡಿ ಎಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಅವರು ಮತ್ತು ಅವರ ತಾಯಿ. ಅವರನ್ನು ಯಾವತ್ತೂ ಮರೆಯುವಂಗಿಲ್ಲ. ಅವ್ರ ತಾಯಿಯವರು ಮಾಡಿದಂಥ ಸಹಾಯ ನಾನಿವತ್ತೇ ಎಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಪ್ರದೀಪ್ ಪೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಶ್ರದ್ಧೆಯ ತಾಯಿಂದಿರೇ, ಎಲ್ಲ ಸೋದರ ಸೋದರಿಯರೇ, ಪತ್ರಕರ್ತ ಮಿತ್ರರೇ, ನನ್ನ ಪ್ರಥಮ ಆದ್ಯತೆ ನಾನು ಶಿಕ್ಷಣಕ್ಕೆ ಕೊಡೋದು. ಅಷ್ಟೇ ಪೂಜ್ಯ ಗುರುಗಳಿಗೆ ಅವ್ರು ಬರ್ತಾರೆ ಅಂದರೆ ನನಗಿಂತ ಹೆಚ್ಚು ಮುಂದೆ ಹೋಗಿ ಇರ್ತಾರೆ. ತಾವೆಲ್ಲ ಹೋಗಿದ್ರಿ, ನಾವು ಏನೂ ಮಾಡಿದ್ದೇನೂ ಇಲ್ಲ, ಆದರೂ ನನ್ನ ಕರ್ತವ್ಯ ಏನಾಗಬೇಕು, ಏನು ಮಾಡಿದರೆ ಸರಿ. ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಭಾಳ ಮುಖ್ಯ. ಅದಿಲ್ಲದೆ ಏನೂ ಆಗೋದಿಲ್ಲ. ಅವರಿಗೆ ತಲೆ ಬಾಗಬೇಕು. ಆಗ ನಾವು ಇಡೀ ಪ್ರಪಂಚದಲ್ಲೇ ತಲೆ ಎತ್ತಿ ನಿಲ್ಬಹುದು. ಎಲ್ಲಿ ಗುರುಗಳಿಗೆ ನಾವು ತಲೆ ಬಾಗ್ತೇವೆ, ದೇವರಿಗೆ ತಲೆ ಬಾಗ್ತೇವೆ, ಹೊರಗಡೆ ನಾವು ತಲೆ ಎತ್ತಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೇ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ. ನನ್ನ ಕೆಲಸ ಅದು. ನಾನು ಯಾವಾಗಲೂ ಹೇಳ್ತೀನಿ, ಗುರುಗಳಿಗೆ ಕೊರತೆ ಆಗಬಾರ್ದು. ಯಾವುದೇ ಮಠದಲ್ಲೂ, ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಹೇಳುವಂಥದ್ದು. ಮಠದಲ್ಲಿ ಕೊರತೆ ಆಗಬಾರ್ದು. ಮಠಕ್ಕೆ ಕೊರತೆ ಆದರೆ ದೇಶಕ್ಕೆ ಕೊರತೆ ಆದ ಹಾಗೆ. ಅಲ್ಲಿ ಏನು ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು. ಆಗ ನಾವೆಲ್ಲರೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇಷ್ಟೆಲ್ಲ ಖುಷಿಯಿಂದ ಸಂತೋಷದಿಂದ ಇದ್ದಾರೆ ಅಂತಾದರೆ ಅದಕ್ಕೆ ಗುರುಗಳ ಆಶೀರ್ವಾದನೆ. ಅದಿಲ್ಲದೆ ಏನೂ ಆಗೋದಿಲ್ಲ. ಹಾಗಾಗಿ ನೀವು ತುಂಬ ಗೌರವದಿಂದ ವ್ಯವಸ್ಥಿತವಾಗಿ, ಎಲ್ಲೂ ನಾವು ಏನು ಮಾಡುವಂಥದ್ದೇ ಇರೋದಿಲ್ಲ. ನಾವು ಕೇಳೋದಷ್ಟೇ ಇರ್ತದೆ, ಬಿಟ್ಟರೆ ಮತ್ತೆ ಮಾಡುವಂಥದ್ದು ಏನೂ ಇರೋದಿಲ್ಲ. ಏನು ರೋಡ್ ಮಾಡಿದ್ದೇನೆ, ನೀವು ನನಗೆ ಸಹಾಯ ಮಾಡಿದಿರಿ,
ನಿಮ್ಮ ಸಹಕಾರ ಇತ್ತು. ನಿಮ್ಮ ಸಹಕಾರದಿಂದ ಇಷ್ಟು ಎತ್ತರಕ್ಕೆ ಬೆಳೆದೆ ನಾನು. ನಮ್ಮ ಗುರುಗಳು ಬರ್ತಾರೆ ಅಂದ ತಕ್ಷಣ ನಾನೊಂದು ಸಣ್ಣ ಕೆಲಸ ಮಾಡಿದ್ದೇನೆ ಅಷ್ಟೇ. ಅದು ಏನೂ ಅಲ್ಲ. ಯಾಕೆಂದರೆ ನೀವು ನನಗೆ ಓಟ್ ಹಾಕಿದ್ರಿ, ನನ್ನನ್ನು ಆಯ್ಕೆ ಮಾಡಿದ್ರಿ. ನೀವು ಕಟ್ಟಿದ್ದ ಟ್ಯಾಕ್ಸ್ ನಿಮ್ಮ ಊರಿಗೆ ತಂದಿದ್ದೇನೆ ನಾನು. ನಿಮ್ಮ ಹಣ ನಿಮ್ಮ ಊರಿಗೆ ತಂದಿದ್ದೇನೆ ನಾನು. ಬೇರೆ ಏನೂ ಮಾಡಲಿಲ್ಲ. ಅದಕ್ಕಾಗೆ ಕಳಿಸೋದು ನನ್ನನ್ನು. ನಿಮ್ಮ ಪ್ರತಿನಿಧಿಯಾಗಿ ನಿಮಗೆ ಏನು ಮೂಲಭೂತ ಸೌಕರ್ಯ ಬೇಕು ಅಥವಾ ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ಬೇಕು ಅದು ಕೊಡಬೇಕು ಅಂದೇಳಿ ನೀವು ನನ್ನನ್ನು ಆಯ್ಕೆ ಮಾಡಿದ್ದು. ಅದನ್ನು ನಾನು ನೀವು ಮಾಡಿದಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಣ್ಣದು ಮಾಡಿದ್ದೇನೆ. ಆದರೆ ಭಾಳ ಸಂತೋಷ ಆಯಿತು. ಪೂಜ್ಯರ ಕೈಯಲ್ಲಿ ಓಪನಿಂಗ್ ಆಗಿ ಅವರು ಆ ರೋಡಲ್ಲಿ ಬಂದು ಅವರು ನನಗೆ ಅಲ್ಲಿ ಆಶೀರ್ವಾದ ಮಾಡಿದ್ರು. ಅದಕ್ಕೂ ಕಾರಣಕರ್ತರು ತಾವೇ. ನಮಗೆಲ್ಲರಿಗೂ ಅಭಿನಂದಿಸ್ತೇನೆ. ನಾವಂತೂ ಯಾವತ್ತೂ ಗುರುಗಳ ಜೊತೆ ಇರುವವರು. ನನ್ನ ಗುರುಗಳು ಬರ್ತಾರಂದರೆ, ಅದರಲ್ಲೂ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಬರ್ತಾರಂದರೆ, ನಾನು ಇರೋದೇ ಇಲ್ಲ ಅಂತ ಆಗಿಬಿಟ್ರೆ ನನಗೆ ಬೇಜಾರಾಗ್ತಾ ಇರ್ತದೆ. ಗುರುಗಳು ನನ್ನ ಕ್ಷೇತ್ರಕ್ಕೆ ಬರ್ತಾರೆ, ಗುರುಗಳ ಜೊತೆ ಇರಬೇಕು, ಗುರುಗಳ ಆಶೀರ್ವಾದ ತಗೊಳ್ಬೇಕು ಅಂದೇಳಿ ಎಲ್ಲೇ ಬಂದರೂ ನಾನು ಇರ್ತೀನಿ ಮೊದಲಿಂದನೂ. ಈಗ ಜಾಸ್ತಿ ಗುರುಗಳು ಜಾಸ್ತಿ ಬರ್ತಾ ಇದ್ದಾರೆ. ನಾವು ಗುರುಗಳ ಹತ್ರ ಮತ್ತೆ ಕೇಳ್ತೀನಿ, ಮತ್ತೆ ನನ್ನ ಕ್ಷೇತ್ರದಲ್ಲಿ ಬರ್ತಾ ಇರಿ. ಯಾಕಂದರೆ ಈಗ ಕೇಳಿದೆ, ಇಲ್ಲಿಂದ ಮುಗಿದ ತಕ್ಷಣ ನಂದೇ ಕ್ಷೇತ್ರ ಹೊನ್ನಾವರದಲ್ಲಿ 2 ಕಡೆ, ಒಂದು ಬೆಳಕೂರು ಪಂಚಾಯತ್, ಇನ್ನೊಂದು ನಮ್ಮದು ಗೇರ್ಶಪ್ಪ ಆ ಕಡೆ ಪಂಚಾಯತ್. ಅಲ್ಲೂ ಹೋದವಾಗ ಹೇಳಿದ್ರು, ಇಲ್ಲ ಗುರುಗಳು ಬರ್ತಾರೆ ಅಂತ. ಇಲ್ಲ ನಾನು ಬರ್ತೀನಿ ಅಂದೇಳಿ ಹೇಳಿ ಬಂದಿದ್ದೆ. ನೀವು ಎಲ್ಲಿ ಇರ್ತೀರಿ ಅಲ್ಲಿ ನಾನು ಇದ್ದೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಬೇಕು, ನಿಮ್ಮ ಮಾರ್ಗದರ್ಶನ ಯಾವಾಗಲೂ ನಮಗೆ ಬೇಕು. ಅದಕ್ಕಾಗಿ ಎಲ್ಲಿ ಗುರುಗಳು ಹೋಗ್ತಾರೆ ಅಲ್ಲಿ ಏನೂ ಕೊರತೆ ಆಗಬಾರ್ದು ಅಂದೇಳಿ ಆಸೆಯಿಂದ ಮಾಡೋದು ಅಷ್ಟೇ. ಗುರುಗಳ ಖುಷಿಯಲ್ಲೇ ಇರಬೇಕು. ಗುರುಗಳು ಇರೋದು ನಮಗೋಸ್ಕರ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಆಗಿದ್ದು. ನೀವೆಲ್ಲಿ ಪಾದ ಸ್ಪರ್ಶ ಆಗ್ತದೆ ಅಲ್ಲಿ ಎಲ್ಲನೂ ಆಗ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನೀವು ಎಲ್ಲಿ ಬರ್ತೀರಿ ಅಂತೀರಿ ಅಲ್ಲಿ ಎಲ್ಲ ವ್ಯವಸ್ಥೆನೂ ಯಾವ ಸಂದರ್ಭದಲ್ಲೂ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಹೇಳ್ತೀನಿ. ಗುರುಗಳು ಏನೂ ಮಾಡಲಿ, ಅವ್ರ ಜೊತೆ ನಾವು ಇರ್ತೇವೆ. ಅವರ ಆಶೀರ್ವಾದದಿಂದ ಮತ್ತೆ ನಿಮ್ಮ ಜೊತೆ ಇದ್ದು, ನಿಮ್ಮೆಲ್ಲರ ಜೊತೆ ಇದ್ದು, ಗುರುಗಳ ಜೊತೆ ಇದ್ದು, ಸಾಮಾನ್ಯ ಜನರದ್ದು, ಬಡವರದ್ದು ಕೆಲಸ ಮಾಡಲಿಕ್ಕೆ ನೀವು ಶಕ್ತಿ ಕೊಟ್ಟಿದ್ರಿ. ಅದನ್ನು ನಿಮಗೆ ಪುನಃ ನಾನು ಆ ಋಣವನ್ನು ತೀರಿಸುವಂಥ ಕೆಲಸ ನಿಮ್ಮ ಜೊತೆ ಮಾಡ್ತೀನಿ ಅಂದೇಳಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಮಾಡಿದರೂ ಕಡಿಮೆ. ಈ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಜೊತೆ ಇರಲಿ ಅಂದೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಗೌರವಾನ್ವಿತ ಸಚಿವರು ಮಾತನಾಡುವಾಗ ಗುರುಗಳು ಕೂಡ ನೆನಪು ಮಾಡಿದರು. ಮುಂದಿನ ಗುರುಗಳ ಕ್ಯಾಂಪ್ ಇರೋದು ಬಳಕೂರಲ್ಲಿ. ಬಳಕೂರಿಗೆ ಗುರುಗಳು ಬರ್ತಾರೆ ಅಂದ ತಕ್ಷಣ ಇಲ್ಲಿ ಹೇಗೆ 1,000 ಮೀಟರ್ದು 1 ಕೋಟಿ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡಿ ಕೊಟ್ಟರೋ, ಅಲ್ಲಿ ಈಗಾಗಲೇ ಅವರು ರಸ್ತೆಯನ್ನು ಪ್ರಾರಂಭಿಸಿದ್ದಾರೆ. ನಮ್ಮ ಗುರುಗಳು ಬಳಕೂರಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲೂ ಕೂಡ ರಸ್ತೆಯನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮೊನ್ನೆ ರಾಘವೇಶ್ವರ ಭಾರತಿ ಸ್ವಾಮಿಗಳು ಕೂಡ ಚಾತುರ್ಮಾಸಕ್ಕೆ ಕುಳಿತಾಗ 1 ಲೋಡ್ ಕಿರಾಣಿ ಸಾಮಾನನ್ನು ಅವರು ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಗುರುಗಳ ಮೇಲೆ ನಾನು ಹೇಳುವ ತಾತ್ಪರ್ಯ, ಗೌರವಾನ್ವಿತ ಸಚಿವರಿಗೆ ಗುರುಗಳು ಮತ್ತು ದೇವರ ಮೇಲೆ ಎಷ್ಟು ಭಕ್ತಿ ಇದೆ, ಎಷ್ಟು ಪ್ರೀತಿ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಿದೆ. ನಮ್ಮ ಗುರುಗಳ ಮೇಲೆ ಅವರಿಗೆ ಅಪಾರವಾದಂಥ ಭಕ್ತಿ ಇದೆ. ಗುರುವರಿಯರ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಇರಲು ಅಂತ ಗುರುಚರಣಗಳಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ
ಈ ರಸ್ತೆಯ ಸಂದರ್ಭದಲ್ಲಿ ಸಹಕರಿಸಿದಂಥ ಇಂಜಿನಿಯರ್ಸ್ಗಳು ಹಾಗೆ ಕಾಂಟ್ರಾಕ್ಟರ್ಸ್ಗಳು ಅವರನ್ನೆಲ್ಲ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಯಾಕಂದರೆ ಕೇವಲ 1 ತಿಂಗಳ ಒಳಗಡೆಗೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಶಾರ್ಟ್ ಪೀರಿಯಡಲ್ಲಿ ಗುರುಗಳ ಆಗಮನ ಆಗತ್ತೆ ಅನ್ನುವಂಥ ಸಂತೋಷದಲ್ಲಿ ಆದಂಥ ಕೆಲಸ ಅದು ಕಾಮಗಾರಿ. ಆ ಸಂದರ್ಭದಲ್ಲಿ ಬಹಳಷ್ಟು ಜನರು ನಿದ್ರೆಯನ್ನು ಬಿಟ್ಟು ಹಸಿವನ್ನು ಬಿಟ್ಟು ರಾತ್ರಿ ಬೆಳಗಾಗುವವರೆಗೂ ಅಂದರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಶ್ರಮಿಸಿದವರಿಗೆ ಗುರುತಿಸುವುದು, ಗುರುಗಳಿಂದ ಆಶೀರ್ವಾದ ತೆಗೆಸಿಕೊಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತು ಅವರು ಇಲ್ಲಿ ಉಪಸ್ಥಿತರಿದ್ದರೆ ದಯವಿಟ್ಟು ಬಂದು ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಶ್ರೀಯುತ ಕಿರಣ್ ನಾಯ್ಕ್ ಅವರು, ರೋಡ್ ಕಾಂಟ್ರಾಕ್ಟರ್ ಕಿರಣ್ ನಾಯ್ಕ್ ಅವರು ಆಗಮಿಸಿದರೆ ದಯವಿಟ್ಟು ಅವರು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಮಂಜುನಾಥ್ ನಾಯ್ಕ್ ಅವರು, ಹೆಸ್ಕಾಮಿನ ಮಂಜುನಾಥ್ ಸರ್ ಅವರು ಕೂಡ ಇಲ್ಲಿ ಇದ್ದರೆ ದಯವಿಟ್ಟು ಗುರುಗಳಿಂದ ಆಶೀರ್ವಾದ ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಹಾಗೆ ಶ್ರೀಯುತ ಮಣಿಕಂಠ NR ನಾಯಕ್, ಶ್ರೀ ಮಣಿಕಂಠ ಅವರು ವೇದಿಕೆ ಮೇಲೆ ಬರಬೇಕು. ಇವರು ಆ ಗುರುಗಳಿಂದ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಜೊತೆಯಾಗಿ ಈ ಸಂದರ್ಭದಲ್ಲಿ 10,000 ರೂಪಾಯಿ ಒಂದು ಚೆಕ್ಕನ್ನು ಕೊಡ್ತಾ ಇದ್ದೇವೆ. ಕಾರಣ ಇವರ ಎಂಪ್ಲಾಯಿ ಮಂಜುನಾಥ್ ಮರಾಠಿ ಅಂತ ಕೆಲಸ ಮಾಡುವಾಗ ಸ್ವಲ್ಪ ಜಾರಿದ್ರು. ದೇವರ ಆಶೀರ್ವಾದ ಗುರುಗಳ ಕೃಪೆಯಿಂದ ಏನೂ ಆಗಲಿಲ್ಲ. ಆದರೆ 1 ತಿಂಗಳು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ 1 ತಿಂಗಳಲ್ಲಿ ಅವರಿಗೆ ರೆಸ್ಟ್ ಮಾಡಿದಾಗ ಏನು ಇನ್ಕಮ್ ಇರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ 10,000 ರೂಪಾಯಿ ಚೆಕ್ಕನ್ನು ಈ ಸಂದರ್ಭದಲ್ಲಿ ಅವರಿಗಾಗಿ ಮಂಜುನಾಥ್ ಮರಾಠಿ ಅವರಿಗೆ ಸಂಬಂಧಪಟ್ಟಂತೆ NR ನಾಯಕ್ ಮಣಿಕಂಠ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಗುರು ಆಶೀರ್ವಾದ ಅವರಿಗೆ ಲಭಿಸಲಿ ಅಂತ ಬೇಡ್ತೇವೆ. ಹಾಗೆ ಶ್ರೀ ಗೌರೀಶ್ ಅವರು, ಹೆಸ್ಕಾಂ ಅವರು ಕೂಡ ಬಂದಿದ್ರೆ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಮಂಜುನಾಥ್ ನಾವ್ಡ TMC ಅವರು ಕೂಡ ಬರಬೇಕು, ವೇದಿಕೆ ಮೇಲೆ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ವಿಠಲ್ ನಾಯ್ಕ್ ಅವರು ದಯವಿಟ್ಟು ಇಲ್ಲಿದ್ರೆ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತೇನೆ. ವಿಠಲ್ ನಾಯ್ಕ್ ಅವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀಯುತ ವೆಂಕಟೇಶ್ ನಾಯ್ಕ್ ಅಧ್ಯಕ್ಷರು ದಯವಿಟ್ಟು ಬರಬೇಕು. ಹಾಗೆ ಶ್ರೀಧರ್ ನಾಯ್ಕ್ ಅವರು TMCಯ ಡ್ರೈವರ್ ಆಗಿದ್ದಾರೆ. ಅವರು ಕೂಡ ಬಹಳ ಸಹಕಾರವನ್ನು ಕೊಡ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಂದು ಗುರುಗಳಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಅಂತ ವಿನಂತಿಸ್ತೇನೆ. ಸುಜಯ ಸುಮನ್ TMCಯ ಆರೋಗ್ಯಾಧಿಕಾರಿಗಳು, ಪುರಸಭೆ. ಎಷ್ಟು ಹೊತ್ತಿಗೆ ಏನೇ ಫೋನ್ ಮಾಡಿದರೂ ಪ್ರಾಯಶಃ ಅಧಿಕಾರಿಗಳು 6 ಗಂಟೆ ನಂತರ ಫೋನ್ ಸ್ವೀಕಾರ ಮಾಡೋದಿಲ್ಲ. ಆದ್ರೆ ಭಟ್ಕಳದಲ್ಲಿ ಎಲ್ಲರಿಗೂ ಒಂದು ಮಾದರಿ ಅಂದರೆ ಸುಜಯ ಸುಮನ್. ಅವ್ರ ಬಗ್ಗೆ 2 ಅಕ್ಷರನ ಜಾಸ್ತಿ ಮಾತಾಡಲೇಬೇಕು, ಅದು ನನಗೆ ಗೊತ್ತಿದೆ. ಎಷ್ಟೊತ್ತಿಗೆ ಕಾಲ್ ಮಾಡಲಿ, ಏನೇ ಕೆಲಸ ಹೇಳಿ, ಅವ್ರಿಗೆ ಸಂಬಂಧ ಪಡೆದಿದ್ರು ಅದನ್ನು ಈ ರೀತಿ ಮಾಡಿ ಅಂತಾದರೂ ಮಾರ್ಗದರ್ಶನ ಕೊಡ್ತಾರೆ. ದೊಡ್ಡ ಚಪ್ಪಾಳೆ ಕೊಡಿ ಸುಜಯ ಸುಮನ್ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಹಾಗೆ ಅರವಿಂದ್ ರಾವ್ TMC ಅವರು ಕೂಡ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರೆಹಮತುಲ್ಲಾ ಶಾಮಿಯಾನದ ಮಾಲೀಕರು. ರೆಹಮತುಲ್ಲಾ ಅವರು ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಗೌರೀಶ್ ಅವರು, ಮಂಜುನಾಥ್ ನಾಯ್ಕ್ ಅವರು, ಕಿರಣ್ ನಾಯ್ಕ್ ಅವರು. ಶಾಮಿಯಾನ ತಂಡದ ಪರವಾಗಿ ಅವರು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ರೆಹಮತುಲ್ಲಾ ಅವರ ಪರವಾಗಿ ವೇದಿಕೆಯಲ್ಲಿ ಶ್ರೀ ಗುರುಗಳ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಧನ್ಯವಾದಗಳು. ಈಗ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರಿಗೆ ಹಾಗೂ ಪರಮ ಪೂಜನೀಯ ಗುರುಗಳಿಗೆ ಧನ್ಯವಾದ ಸಮರ್ಪಣೆ. ಶ್ರೀಯುತ ಪ್ರದೀಪ್ MD ಹಂಗಿ ಐಸ್ ಕ್ರೀಮ್ ಭಟ್ಕಳ. प्रदीप अण्णा येऊन वोट ऑफ थँक्स करका म्हणून रिक्वेस्ट करता. ಈ ಕಾರ್ಯಕ್ರಮ ಶ್ರೀ ದಿನೇಶ್ ಪೈ ಅವರ ಷಷ್ಠಬ್ದಿ ಸಮಾರಂಭ 2ನೇ ತಾರೀಕಿಗೆ ಆಗುವಂಥ ಕಾರ್ಯಕ್ರಮ ಇತ್ತು. ಮಾನ್ಯ ಸಚಿವರು, ಉಸ್ತುವಾರಿ ಸಚಿವರು, ಸನ್ಮಿತ್ರರು ಆದ ಶ್ರೀ ಮಾಂಕಾಳ್ ವೈದ್ಯರವರು ಲಕ್ಷದ್ವೀಪದಲ್ಲಿದ್ದರಿಂದ ಇವತ್ತು ನಾವು ಗುರುಗಳಿಗೆ ಮತ್ತೊಮ್ಮೆ ತೊಂದರೆ ಕೊಡಬೇಕಾಯಿತು.
ಈ ಕಾರ್ಯಕ್ರಮ ಮಾಡಲಿಕ್ಕೆ. ಹಾಗಾಗಿ ನಾನು ಸಮಾಜದ ಪರವಾಗಿ ಕ್ಷಮೆ ಕೇರಿ ಗುರುಗಳನ್ನು ತುಂಬ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಮಂಕಾಳ ವೈದ್ಯರ ಬಗ್ಗೆ ಎರಡೇ ಮಾತಾಡ್ತೇನೆ. ಅವರು ಜನರಿಗೆ ಭಾಳ ಹತ್ತಿರ ವ್ಯಕ್ತಿತ್ವ. ಅವರು ಒಟ್ಟಿಗೆ 5 ಇಲೆಕ್ಷನ್ ಆಡಿದ್ದಾರೆ. ಅದರಲ್ಲಿ 3 ಇಲೆಕ್ಷನ್ ಇಂಡಿಪೆಂಡೆಂಟ್ ಆಗಿ ವಿನ್ ಆಗಿ ಬಂದಿದ್ದಾರೆ. 2 ನ್ಯಾಷನಲ್ ಪಾರ್ಟಿ ಎದುರಿಗೆ ಭಟ್ಕಳದಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2 ಸಲ ZP, 2 ಸಲ ಇಂಡಿಪೆಂಡೆಂಟ್, 1 ಸಲ ಮುರುಡೇಶ್ವರ ಮಾವಳ್ಳಿಯಿಂದ, 1 ಸಲ ಜಾಲಿಯಿಂದ. ಮತ್ತೊಮ್ಮೆ ಭಟ್ಕಳ ಶಾಸಕರ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್, ಮತ್ತು ಮೊನ್ನೆ ಕಾಂಗ್ರೆಸ್ ಪಾರ್ಟಿಯಿಂದ. ಬಹುಶಃ ಕೊಂಕಣಿಗರಂದರೆ 90% ನಾವು BJP ಅವರು. ಆದರೆ ಅದನ್ನು ಯಾವುದೂ ತಲೆಯಲ್ಲಿ ತಗೊಳ್ಳದೆ ತನ್ನ ಕ್ಷೇತ್ರ, ನಮಗೆ ಬೇಕಾದ ಜನ ಮುಂದೆ ಆದರೂ ತನಗೆ ಓಟ್ ಹಾಕ್ಬೋದು ಅಂತ ಇಚ್ಛೆಯಿಂದ ಏನು ಹೇಳಿದರೂ ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಕ್ಷಮೆ ಕೇಳಿ ಥ್ಯಾಂಕ್ಸ್ ಹೇಳ್ತೇನೆ. ಅವರಿಗೆ ಗುರುಗಳ ಮೇಲೆ ಅತಿ ಶ್ರದ್ಧೆ. ಕಾರಣ ನಾನು 2 ವರ್ಷದಿಂದ ಪನ್ವೇಲ್ ಚಾತುರ್ಮಾಸಕ್ಕೆ ಗುರುಗಳ ಹತ್ರ ಹೋಗಿ ಒಂದು ಪೂರ್ತಿ ದಿನ ನಾವು ಗುರುಗಳ ಸೇವೆ ಮಾಡಿ ಬಂದಿದ್ದೇವೆ. ಮೊನ್ನೆ ಬೆಂಗಳೂರು ಚಾತುರ್ಮಾಸದಲ್ಲಿ ಸಹ ಬಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದರೂ ಆ ದಿನ ಸಂಜೆ 7 ಗಂಟೆಗೆ ಬೆಂಗಳೂರಿಗೆ ಬಂದು ಗುರುಗಳೊಟ್ಟಿಗೆ 1 ತಾಸು ಸಮಯವನ್ನು ತಗೊಂಡು ಗುರುಗಳ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದಾರೆ. ಅವರ ಒಂದು ಕಮಿಟ್ಮೆಂಟ್, ಹೇಳಿದ ಮಾತು ತಪ್ಪಲಾರ. ಅವರಿಗೆ 2019ರಲ್ಲಿ ಜನತಾ ಕೋಆಪರೇಟಿವ್ ಬ್ಯಾಂಕಲ್ಲಿ ನಮ್ಮ ತಾಯಿಯವರು ಡೈರೆಕ್ಟರ್ ಇದ್ದರು. ಆ ಇಲೆಕ್ಷನ್ಗೆ ನಾವು ತಾಯಿಯವರಿಗೆ ರಿಟೈರ್ ಮಾಡಿ ರಾಮಚಂದ್ರ ಕಿಣಿ ಅವರಿಗೆ ನಿಲ್ಲಿಸಲಿಕ್ಕೆ ನಾವು ಸಮಾಜದಿಂದ ನಿಲ್ಲಿಸಿದ್ವಿ. ಆಗ ರಾಮಚಂದ್ರ ಕಿಣಿ ಒಂದು 11 ಓಟಿಂದ ಡಿಫೀಟ್ ಆದ. ಅದೇ ದಿನ ರಾತ್ರಿ ಅವರು ಫೋನ್ ಮಾಡಿ ಹೇಳಿದರು ನನಗೆ, ಕಿಣಿಯವರಿಗೆ ನಾನು ಕೋಆಪ್ಟ್ ಮಾಡಿ ತಗೊಳ್ತೇನೆ ಅಂತ. ಆಗ ಅವರು MLA ಸಹ ಇಲ್ಲ. ಕರೆಕ್ಟ್ ಅಲ್ಲ ಸರ್? MLA ಸಹ ಇಲ್ಲ. ಸ್ಟೇಟ್ ಗೌರ್ಮೆಂಟಿಗೆ ಹೋಗಿ 2 ಸೀಟ್ ಡೈರೆಕ್ಟ್ರನ್ನ ಜಾಸ್ತಿ ಮಾಡಿ ಕಿಣಿಯವರಿಗೆ ಕೋಆಪ್ಟ್ ಮಾಡಿ 2 ತಿಂಗಳಲ್ಲಿ ಡೈರೆಕ್ಟರ್ ಮಾಡಿ ತಗೊಂಡಿದ್ದಾರೆ. ನಾನು ಅದಕ್ಕೆ ಹೇಳ್ತೇನೆ, ಹೇಳಿದ ಮಾತು ತಪ್ಪಲಾರ ಅಂತ. ಈ ರಸ್ತೆ ವಿಷಯದಲ್ಲಿ ಹಾಗೆ ಏನವ್ರು ಹೇಳಿದ್ದಾರೆ, ಗುರುಗಳು ಬರುವ ಮೊದಲೇ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಇವತ್ತು ಈ ಗೌರವಕ್ಕೆ ಅರ್ಹ ಮಿನಿಸ್ಟರ್. ಯಾಕಂದರೆ ನಾನು ಭಾಳ ರಾಜಕೀಯ ವ್ಯಕ್ತಿಗಳಿಗೆ ನೋಡಿದ್ದೇನೆ, ಎದುರಿಗೆ ಬಂದಾಗ ಏನು ಹೇಳಿ ಹೋಗ್ತಾರೆ, ಕಡೆಗೆ ಮರೆತು ಹೋಗ್ತಾರೆ. ಅಂಥ ವಿಷಯ ಮಂಕಾಳ ಅವ್ರ ಹತ್ರ ಇಲ್ಲ. ಪಾರ್ಟಿ ಯಾವುದೇ ಇರಲಿ, ಈಸ್ ಅ ಕಮಿಟೆಡ್ ಪರ್ಸನ್. ಹಾಗಾಗಿ ನಾವು ಗೌರವಪೂರ್ವವಾಗಿ ಹಿಂದೆ ಮತ್ತೊಮ್ಮೆ ಅವರನ್ನು ನಾನು ಸಮಾಜದ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ದೇವಸ್ಥಾನದ ಮಂಡಳಿಯ ಪರವಾಗಿ ಹೃತ್ಪೂರ್ವವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವೇದಿಕೆಯ ಮೇಲಿದ್ದ ಎಲ್ಲರಿಗೆ ಚಿರಪತಿತರು ಎಲ್ಲರಿಗೂ ಸಹ ನಮಸ್ಕಾರ ಮಾಡಿ ವಂದಿಸುತ್ತೇನೆ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಳ ಚೆಂದ ಮಾಡಿ ಕೊಟ್ಟಿದ್ದೀರಿ. ಇದು ಅನ್ಎಕ್ಸ್ಪೆಕ್ಟೆಡ್. ಇವತ್ತು ಬೆಳಿಗ್ಗೆ ಫಿಕ್ಸ್ ಆಗಿದ್ದು, ಕಾರಣ ಅವ್ರು ಬರೋದು ನಮಗೆ ಕನ್ಫರ್ಮ್ ಸಿಕ್ಕಿದ್ದು ನಿನ್ನೆ ರಾತ್ರಿ. ಆದರೂ ಈ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟರೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಮುಡಿಸ್ತೇನೆ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಎಂದರೆ ಗುರುಗಳು. ಅದಕ್ಕಾಗಿಯೇ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತ ಹೇಳ್ತೇವೆ. ಅಂತಹ ಪರಮ ಪೂಜ್ಯನೀಯ ಗುರುವರ್ಯರು ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಇದು ಭಾಗ್ಯವಯ್ಯ ಎಂಬಂತೆ ಅವರ ಆಶೀರ್ವಚನವನ್ನು ಪಡೆದುಕೊಳ್ಳುವಂತಹ ಸೌಭಾಗ್ಯ ಇವತ್ತು ನಮ್ಮದಾಗಿದೆ. ಆಶೀರ್ವಚನ ಎನ್ನುವಂತಹ ಅಮೃತ ಸಿಂಚನವನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಪಾವನಗೊಳಿಸಬೇಕಾಗಿ ಗುರುಚರಣಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕೀ ಪುತ್ರಃ, ಮಂಗಲಂ ಗರುಡಧ್ವಜಃ. ಶ್ರೀರಾಮಂ ಹನುಮತ್ ಸೇವ್ಯಂ, ಶ್ರೀಕೃಷ್ಣಂ ಭೀಮ ಸೇವಿತಂ, ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ. ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಟ್ಕಳ ಜಿಲ್ಲೆಯ ಶಾಸಕರಾಗಿರುವ ನಮ್ಮ ಪ್ರೀತಿಯ ಮಂಕಾಳ ವೈದ್ಯರು
ಇಲ್ಲಿಯ ಜನರ ಒಳಿತಿಗಾಗಿ ಒಂದು ನೂತನ ರಸ್ತೆಯನ್ನು ಅಥವಾ ಕಾಂಕ್ರೀಟೀಕರಣನ್ನಾಗಿ ಇಲ್ಲಿ ಹೊಸ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ರಸ್ತೆಯ ಉದ್ಘಾಟನೆಯನ್ನು ಗುರುಗಳ ಉಪಸ್ಥಿತಿಯಲ್ಲಿ ಇಂದಿನ ಪಂಚಮಿಯ ದಿನ ಕಾರ್ಯವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಪಂಚಮಿಯಲ್ಲಿ ಕಾರ್ಯ ಮಾಡಿದರೆ ಅದೆಲ್ಲವೂ ಕೂಡ ಪೂರ್ಣ ಆಗತ್ತೆ ಅಂತ ಹೇಳ್ತಾರೆ. ಇನ್ನೂ ಪೂರ್ಣ ಕಾರ್ಯ ಆಗಬೇಕಾಗಿದೆ. ಒಂದು ಭಾಗ ಆಗಿದೆ, ಪಾರ್ಟ್ 2 ಇನ್ನೂ ಆಗಬೇಕಾಗಿದೆ. ಇನ್ನೂ ಉಳಿದಿರೋ ಭಾಗವನ್ನು ಕೂಡ ಈಗ ಸಚಿವರು ನಾವು ನಡ್ಕೊಂಡು ಬರ್ತಾ ಇರುವಾಗ ಅವರೇ ಖುದ್ದಾಗಿ ಹೇಳಿದ್ದಾರೆ, ಉಳಿದಿದ್ದ ಕಾರ್ಯವನ್ನು ಕೂಡ ನಾನು ಶೀಘ್ರವಾಗಿ ಮಾಡಿಕೊಡ್ತೇನೆ ಅಂತ ಈಗ ತಾನೇ ಅವರು ಹೇಳಿದ್ದಾರೆ. ಆ ಕಾರ್ಯವನ್ನು ಕೂಡ ಅವರು ಸತ್ಯವನ್ನಾಗಿ ಮಾಡಿಕೊಡ್ತಾರೆ. ವಿಶೇಷವಾಗಿ ಅನೇಕ ರೀತಿಯಿಂದ ನಾವು ದೇವರ ಸೇವೆಯನ್ನು ಮಾಡಬಹುದು. ಈಗ ತಾನೇ ದಿನೇಶ್ ಪೈ ಅವರ 60 ಸಂವತ್ಸರಗಳ ಪರಿಪೂರ್ತಿಗಾಗಿ, ಷಷ್ಠಬ್ದಿ ಪೂರ್ತಿಗಾಗಿ ಅವರು ಉಗ್ರರಥ ಶಾಂತಿಯನ್ನು ಮಾಡಿದ್ದಾರೆ. ಬಹುಶಃ ಆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಸಚಿವರಿಗೆ, ಮಂತ್ರಿಗಳಿಗೆ ಆಮಂತ್ರಣ ಇತ್ತು. ಆ ಕಾರ್ಯಕ್ರಮಕ್ಕೆ ಅವರಿಲ್ಲ. ಆದರೆ ಅವ್ರು ಕೊಟ್ಟಿರೋ ಮಾತನ್ನು ಮಾತ್ರ ತಪ್ಪಿಲ್ಲ. ರಸ್ತೆಯನ್ನು ಗುರುಗಳ ಪೂರ್ವದಲ್ಲಿ ಬರುವ ಏನು ಅವರು ಮಾತಿದೆ ಅದನ್ನು ಮಾತ್ರ ಅವರು ನೆನಪಿನಲ್ಲಿ ಇಟ್ಟು ಅದನ್ನು ಪರಿಪೂರ್ಣ ಮಾಡಿ ಕೊಟ್ಟಿದ್ದಾರೆ. ಬಹುಶಃ ತಮಗೆ ಅನಿಸಿರುವ ಹಾಗೆ ದಿನೇಶ್ ಪೈ ಅವರ ಉಗ್ರರಥ ಶಾಂತಿಯನ್ನು ಮಾಡಿ ದೇವರ ಸೇವೆಯನ್ನು ಮಾಡಿದ್ದಾರೆ ಅಂತ ನಿಮಗೆ ಕಾಣಬಹುದು. ಈ ಕಡೆ ದಿನೇಶ್ ಪೈ ಅವರು 60 ಸಂವತ್ಸರಗಳ ಪರಿಪೂರ್ತಿಗಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ. ಈ ಕಡೆ ಮಂಕಾಳು ವೈದ್ಯರು ದೇವರ ಭಕ್ತರಿಗೆ ಮಾರ್ಗವನ್ನು ಕೊಡಬೇಕಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ. ಅಂದರೆ 2 ರೀತಿಯಿಂದ ಇದು ಸೇವೆ ಅಂತ ಹೇಳ್ಬೋದು. ಆ ಕಡೆ ದಿನೇಶ್ ಪೈ ಅವರು ನೇರವಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ದೇವರ ಭಕ್ತರು ಈ ರಾಮನಾಥ ಸಭಾಗೃಹಕ್ಕೆ ಬರಬೇಕು, ಗುರುಗಳು ಇಲ್ಲಿ ಬರಬೇಕು, ಅವರಿಗೆ ಯಾವ ರೀತಿಯಾದ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ದೇವರ ಸೇವೆಯನ್ನು ಕೂಡ ಮಾಡಿದ್ದಾರೆ. ಈಗ ತಾನೇ ಮಂಕಾಳು ವೈದ್ಯರು ಹೇಳಿದರು, ನಮಗೆ ಗುರುಗಳ ಮಾರ್ಗದರ್ಶನ ಬೇಕು ಅಂತ. ಏನೇ ಕಾರ್ಯ ಮಾಡ್ತಾ ಇರುವಾಗ ಅಥವಾ ನಮ್ಮ ಜೀವನದಲ್ಲಿ ನಮಗೆ ಗುರುಗಳ ಮಾರ್ಗದರ್ಶನ ಬೇಕು ಅಂತ. ಆದರೆ ನಾವು ಮಾರ್ಗದರ್ಶನ ಕೊಡೋದೇ, ಆದರೆ ಆ ಗುರುಗಳ ಮಾರ್ಗದರ್ಶನ ಅದನ್ನು ಸ್ವಲ್ಪ ಶಬ್ದದ ಜೊತೆಗೆ ಆಟ ಆಡಬೇಕಂದ್ರೆ, ಗುರುಗಳಿಗೆ ನಾವು ಎಲ್ಲೆಲ್ಲಿ ಮುಕ್ಕಾಮಿಗೆ ಹೋಗ್ತಾ ಇದ್ದೇವೆ, ಗುರುಗಳಿಗೆ ಹೊಸದಾದ ಮಾರ್ಗದ ದರ್ಶನ ನಮಗೆ ಆಗುವಂತೆ ಮಂಕಾಳು ವೈದ್ಯರು ಮಾಡ್ತಾ ಇದ್ದಾರೆ. ಕೊಡ್ಲಮನೆ ಹೋಗ್ತಾ ಇದ್ದೇವೆ, ಅಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ. ಭಟ್ಕಳದಲ್ಲಿ ಬಂದಿದೆ, ಇಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ. ಹಾಗಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿಗೆ ನಮಗೆ ಮಾರ್ಗದರ್ಶನ, ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ. ಇದೇ ಒಂದು ಸಂತಸದ ವಿಷಯ. ಅಂತೂ ಅವರ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಆ ವ್ಯಕ್ತಿ ಅಥವಾ ಆ ಸಚಿವರ ಮುಖ್ಯವಾದ ಕೆಲಸ ಎಂದರೆ ತಮ್ಮ ಜೀವನವನ್ನು ಜನರಿಗಾಗಿ ಮುಡುಪಾಗಿ ಇಡಬೇಕು. ವೈಯಕ್ತಿಕ ಏನಿರಲ್ಲ, ಜನರಿಗಾಗಿಯೇ ಸೇವೆ. ಇಲ್ಲಿ ಹೇಗೆ ಅಂದರೆ ಜನರ ಸೇವೆಯಿಂದ ದೇವರ ಸೇವೆ ಅಂತ ಹೇಳ್ತಾರೆ. ರಾಜಕೀಯದಲ್ಲಿ ಜನರ ಕಷ್ಟ ಅಥವಾ ಜನರ ಬಂದ ತೊಂದರೆಗಳನ್ನು ಪರಿಹಾರ ಮಾಡಿ ದೇವರ ಸೇವೆ ಮಾಡಬೇಕಂತ ರಾಜಕೀಯದಲ್ಲಿ ಕಾಲಿಡುವಾಗ ಹೇಳುವ ಮಾತು. ಆ ರೀತಿಯಾದ ಕೆಲಸವನ್ನು ನಮ್ಮ ಸಚಿವರು ನಮ್ಮ ಭಟ್ಕಳದಲ್ಲಿ, ಅದೇ ನಮ್ಮ ಮೂಲ ಸ್ಥಾನ, ನಮ್ಮ ಭಟ್ಕಳದಲ್ಲಿ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಒಂದು ಗೌರವ, ನಮಗೂ ಕೂಡ ಹೆಮ್ಮೆ, ನಮಗೂ ಕೂಡ ಒಂದು ಕೀರ್ತಿ. ಗುರುಗಳ ಊರಿನಲ್ಲಿ ನಮ್ಮ ಸಚಿವರು ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಒಂದು ಗೌರವ ಸಿಕ್ಕಿದಂತಾಗಿದೆ. ಅದಲ್ಲದೆ ಎಂದಿಗೂ ಕೂಡ ನಾವು ಬೇರೆಯವರ ಬಗ್ಗೆ ಚಿಂತನೆ ಮಾಡಿದರೆ ದೇವರು ನಮ್ಮ ಬಗ್ಗೆ ಚಿಂತನೆ ಮಾಡ್ತಾನೆ. ಅದಕ್ಕಾಗಿ ರಾಜಕೀಯದಲ್ಲಿ ಅಂತೂ ಮಾಡಲೇಬೇಕು. ನಾವು ಜನರ ಬಗ್ಗೆ ಒಳಿತಿಗಾಗಿ ಅಥವಾ ಈ ಊರಿನ ಒಳಿತಿಗಾಗಿ ನಾವು ಶ್ರಮವನ್ನು ಮಾಡಿದರೆ ಅಥವಾ ಅದರ ಬಗ್ಗೆ ಚಿಂತನೆಯನ್ನು ಮಾಡಿದರೆ ಭಗವಂತನು ನಮ್ಮ ಬಗ್ಗೆ ಚಿಂತನೆ ಮಾಡಿ ನಮ್ಮ ಅಭೀಷ್ಟಗಳನ್ನು ಕೂಡ ಈಡೇರಿಸ್ತಾನೆ. ಅದೇ ರೀತಿಯಾಗಿ ಮಂಕಾಳು ವೈದ್ಯರು ಭಟ್ಕಳ ತಾಲೂಕಿನ ಬಗ್ಗೆ, ಜಿಲ್ಲೆಯ ಬಗ್ಗೆ ಚಿಂತನೆ ಮಾಡಿದರು.
ಹಾಗೂ ಈ ದೇವಸ್ಥಾನದ ಬಂದ ಭಕ್ತರಿಗೆ ಅನುಕೂಲ ಆಗಬೇಕು, ಇಲ್ಲಿ ನೆರೆದಿರುವ ಜನರಿಗೆ ಅನುಕೂಲ ಆಗಬೇಕು ಅಂದರೆ ಜನರ ಬಗ್ಗೆ ಚಿಂತನೆ ಮಾಡಿರೋದ್ರಿಂದ ಮುಂದೆ ಆ ತಾಯಿ ಲಕ್ಷ್ಮೀನಾರಾಯಣ, ತಾಯಿ ಕಾಮಾಕ್ಷಿ ದೇವಿಯ ಅನುಗ್ರಹದಿಂದ ಅವರ ಬಗ್ಗೆ ಕೂಡ ಆ ತಾಯಿ ಚಿಂತನೆ ಮಾಡಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಇನ್ನೂ ಉನ್ನತ ಸ್ಥಾನವನ್ನು ಖಂಡಿತವಾಗಿ ಅವರು ಪಡೀತಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತೇವೆ. ಅದಲ್ಲದೆ ಇಂದಿನ ದಿನ ಸಚಿವರು ತಮ್ಮ ಕಾರ್ಯ ಒತ್ತಡ ಇದ್ದರೂ ಕೂಡ ಗುರುಗಳ ಉಪಸ್ಥಿತಿ ಇದೆ, ನಮ್ಮ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದಾರೆ. ಗುರುಗಳ ಉಪಸ್ಥಿತಿಯಲ್ಲಿ ರಸ್ತೆಯನ್ನು, ಮಾರ್ಗವನ್ನು ಉದ್ಘಾಟನೆ ಮಾಡಬೇಕು ಎನ್ನುವ ಒಂದು ಬಯಕೆಯಿಂದ ಇಂದು ಬಂದಿದ್ದಾರೆ. ಅವರು ಬಂದಿರೋ ಬಗ್ಗೆ ನಾವು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೂ ಇಲ್ಲಿ ನೆರೆದಿರುವ ಜನರು ಕೂಡ ಅತ್ಯಂತ ಪ್ರೀತಿಯವಾಗಿ ಗುರುಗಳನ್ನು ಸ್ವಾಗತವನ್ನು ಮಾಡಿರುವ ಬಗ್ಗೆ ಕೂಡ ನಾವು ಹರ್ಷವನ್ನು ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಚಿವರಿಗೆ ಇನ್ನೂ ಹೆಚ್ಚಿನ ಗೌರವ, ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧಿ ಆಗಲೆಂದು ನಮ್ಮ ಅಸ್ಮತ್ ರಾಮದೇವ್ ವೀರವಿಠಲ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಎರಡು ಮಾತುಗಳಿಂದ ನಾವು ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. श्री श्री संस्थान गोकर्ण वरदगाली ज्योतम मठाधीश परम पूजनीय श्री विद्याधीश तीर्थ स्वामी गुरु महाराज की जय. जय गुरु महाराज की. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಆರಕ್ಷಕ ಅಧಿಕಾರಿಗಳು, ಆರಕ್ಷಕ ಸಿಬ್ಬಂದಿಗಳು ಕೂಡ ಸ್ಪಂದನೀಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ರೀಯುತ ದಿನೇಶ್ ಪೈ, ದಿವ್ಯಾ ಪೈ ಕುಟುಂಬದವರ ಪರವಾಗಿ ಹಾಗೂ ಲಕ್ಷ್ಮೀನಾರಾಯಣ ರಾಮನಾಥ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಶಾಮಿಯಾನದವರು ಬಿಳಿ ವಸ್ತ್ರವನ್ನು ಸಿದ್ಧಪಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. रहमतुल्लाह के आदमियाँ यहाँ है तो वाइट कलर कपड़ा थोड़ा रेडी कीजिए. ಅವರು ವೇದಿಕೆ ಮೇಲೆ ನೇಮ ಕೆಲವೇ ಕ್ಷಣಗಳಲ್ಲಿ ಬಂದು ತಮ್ಮ ಪ್ರತಿಭೆಯ ಅನಾವರಣವನ್ನು ಮಾಡಲಿಕ್ಕಿದ್ದಾರೆ. ಆ ಗೀತೆಗಳನ್ನು ಕೇಳಿ ನಾವು ಸಂತೋಷ ಪಡೋಣ ಅಂತ ಹೇಳ್ತಾ ಅವರಿಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಜೊತೆಯಲ್ಲಿ ಅವರ ಜೊತೆಯಾಗಿ ವೇದಿಕೆಯಲ್ಲಿ ಪ್ರವೀಣ್ ಗೋಡ್ಖಿಂಡಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಪ್ರವೀಣ್ ಗೋಡ್ಖಿಂಡಿ ಅವರು ಕರ್ನಾಟಕ ಶೈಲಿಯ ಅತ್ಯಂತ ಪ್ರಖ್ಯಾತ ಬಾಂಸುರಿ ವಾದಕರಲ್ಲಿ ಒಬ್ಬರು. ಅವರು ತಮ್ಮ ಸಂಗೀತ ಕೌಶಲ್ಯದಿಂದ ದೇಶ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಕೂಡ ಪ್ರಖ್ಯಾತರಾಗಿದ್ದಾರೆ. ತಮ್ಮ ತಂದೆಯಾದಂತಹ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಆರಂಭಿಕ ಸಂಗೀತ ಶಿಕ್ಷಣವನ್ನು ಅವರು ಪಡೆದಿದ್ದಾರೆ. ವಿದ್ವಾನ್ ಅನಂತ ಕೃಷ್ಣ ಶರ್ಮಾ ಅವರಿಂದ ಕೂಡ ಅವರು ತರಬೇತಿಯನ್ನು ಪಡೆದಿದ್ದಾರೆ. ಪ್ರವೀಣ್ ಗೋಡ್ಖಿಂಡಿ ಇವರು ಸಂಗೀತ ಜಗತ್ತಿನ ಪ್ರಮುಖ ವೇದಿಕೆಗಳಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಜಾನಪದ ಸಂಗೀತ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಿಸ್ಸೀಮರಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತ ಮತ್ತು ವಿದೇಶಗಳಲ್ಲಿ ಹಲವಾರು ಪ್ರಮುಖ ಉತ್ಸವಗಳಲ್ಲಿ ಪಾಲ್ಗೊಂಡು ಪ್ರೇಕ್ಷಕರ ಮನವನ್ನು ಅವರು ಗೆದ್ದಿದ್ದಾರೆ. ಅವರಿಗೆ ಅನೇಕಾನೇಕ ಪ್ರಶಸ್ತಿ, ಬಿರುದು, ಬಾವಲಿಗಳು, ಗೌರವಗಳು, ರಾಜ್ಯ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಅವರ ಮುಡಿ ಸೇರಿದೆ. ಅವರು ಬಾನ್ಸುರಿಯಲ್ಲಿ ಹೊಸ ಶ್ರುತಿಗಳನ್ನು ಪರಿಚಯಿಸುವ ಮೂಲಕ ವಾದ್ಯ ಕಲೆಗಳಿಗೆ ಹೊಸ ಆಯಾಮವನ್ನು ನೀಡಿದ್ದಾರೆ. ಬಾನ್ಸುರಿ ನುಡಿಗಳಲ್ಲಿ ಶಾಸ್ತ್ರೀಯತೆ, ನವೀನತೆ ಮತ್ತು ಭಾವನಾತ್ಮಕತೆಯ ಸಮನ್ವಯ ಇಲ್ಲಿ ನಾವು ಇವತ್ತಿಂದು ಕೇಳಬಹುದು. ಅಷ್ಟೇ ಅಲ್ಲದೆ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಪಾಶ್ಚಾತ್ಯ ಸಂಗೀತದೊಂದಿಗೆ ಬೆರೆಸುವ ಅವರ ಪ್ರಯತ್ನ ಶ್ಲಾಘನೀಯ. ಪ್ರವೀಣ್ ಗೋಡ್ಖಿಂಡಿ ಅವರ ಸಾಧನೆಗೆ ಕನ್ನಡಿಗರು ನಿಜಕ್ಕೂ ಹೆಮ್ಮೆ ಪಡಬೇಕು. ಹಿಂದೂಸ್ತಾನಿ ಕರ್ನಾಟಕ ಸಂಗೀತದ ಜೊತೆಗೆ ಅವರು ವೇಣುವಾದನವನ್ನು ಮಾಡಬಲ್ಲ ಸಾಧಕರು, ಸಂಗೀತ ಸಂಯೋಜಕರು, ಸಂಗೀತ ನಿರ್ದೇಶಕರು ಕೂಡ ಆಗಿದ್ದಾರೆ. ಆಕಾಶವಾಣಿಯ ಟಾಪ್ ರ್ಯಾಂಕ್ ಆರ್ಟಿಸ್ಟ್ ಆಗಿರುವ ಇವರು ದೇಶ ವಿದೇಶಗಳಲ್ಲಿ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರು. 3 ವರ್ಷದ ಪುಟ್ಟ ಬಾಲಕನಾಗಿರುವಾಗ ಕೊಳಲನ್ನ ಕೈಯಲ್ಲಿ ಹಿಡಿದು ಆಡುತ್ತಾ ಕಲಿತಂತಹ ಪ್ರವೀಣ್ ಗೋಡ್ಖಿಂಡಿ ಅವರು 6ನೇ ವಯಸ್ಸಿನಲ್ಲಿಯೇ ಸಾರ್ವಜನಿಕ ವೇದಿಕೆಯ ಮೇಲೆ ತಮ್ಮ ಪ್ರದರ್ಶನವನ್ನು ತೋರಿಸಿದಂತಹ ಸಾಧಕರು. ಇವರಿಗೆ ಸುರಮಣಿ, ನಾಗನಿಧಿ, ಸುರ ಸಾಮ್ರಾಟ, ಕಲಾ ಪ್ರವೀಣ,
ಆರ್ಯಭಟ, ಆಸ್ಥಾನ ಸಂಗೀತ್ ವಿದ್ವಾನ್, ಹೀಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರುವಂತಹ ಇವರು ಇವತ್ತು ತಮ್ಮ ವೇಣು ವಾದನದ ಮೂಲಕ ನಮಗೆ ಸಂಗೀತ ಲೋಕದಲ್ಲಿ ತೇಲಾಡಿಸಲಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಮೇಲೆ ಪ್ರೀತಿಯಿಂದ ನಾವು ಸ್ವಾಗತಿಸಿಕೊಳ್ಳೋಣ. ಈಗ ನಾವೆಲ್ಲರೂ ಸಂಗೀತ ಲೋಕದ ವಿಶಿಷ್ಟ ಪಟುವಾದ ಪಕ್ವಾಜ್ ವಾದಕ ಶ್ರೀ ಓಂಕಾರ್ ದಲ್ವಿ ಅವರ ಪರಿಚಯವನ್ನು ಪಡೆಯಲಿದ್ದೇವೆ. ಓಂಕಾರ್ ದಲ್ವಿ ಅವರು ಬಾಲ್ಯದಿಂದಲೇ ಪಕ್ವಾಜ್ ಕಲೆಯನ್ನು ಅಧ್ಯಯನ ಮಾಡಿದ್ದಾರೆ. ಮೊದಲ ಗುರು ಮಧುಕರ್ ದಾಲ್ವಿ ಅವರ ತಂದೆಯವರು, ನಂತರ ಪಂಡಿತ್ ಭವಾನಿ ಶಂಕರ್ ಅವರಿಂದ ಹೆಚ್ಚಿನ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಗುರು ಶಿಷ್ಯ ಪರಂಪರೆಯ ಆಧಾರದಲ್ಲಿ ತಾಳಯೋಗಿ ಪಂಡಿತ್ ಸುರೇಶ್ ತಾಳ್ವಾಡ್ಕರ್ ಅವರಲ್ಲಿ ಕೌಶಲ್ಯತೆಯನ್ನು ಆರ್ದ್ರಗೊಳಿಸಿದ್ದಾರೆ. ಪ್ರಖ್ಯಾತ ವೇದಿಕೆಗಳಲ್ಲಿ ತಮ್ಮ ಪಕ್ವಾಜ್ ವಾದನವನ್ನು ಮಾಡಿದ್ದಾರೆ. ಪಂಡಿತ್ ಸುರೇಶ್ ತಾಳ್ವಾಡ್ಕರ್, ಪಂಡಿತ್ ವಿಜಯ್ ಘಾಟೆ, ಪಂಡಿತ್ ಕುರೈಕುಡಿ ಮಣಿ, ಯೋಗೇಶ್ ಸೌಶಿ, ಪಂಡಿತ್ ರಾಮದಾಸ್ ಕಲ್ಸುಲೆ, ಪಂಡಿತ್ ತೌಫಿಕ್ ಕುರೇಶಿ, ಹೀಗೆ ಅನೇಕರ ಜೊತೆಗೆ ಪಕ್ವಾಜ್ ಮೂಲಕ ಸಹಕರಿಸಿದ್ದಾರೆ. ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾದ ಸತ್ಯಜಿತ್ ತಳ್ವಾಳ್ಕರ್, ಓಜಸಾಧಿಯ ಇಶಾನ್ ಘೋಷ್ ಅವರ ಜೊತೆಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಹೃದಯ ಸ್ಪರ್ಶಿ ಸುಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಈಗ ನಿಮ್ಮೆದುರಿಗೆ ಮತ್ತೋರ್ವ ಕಲಾವಿದರು ಪರಿಚಯಿಸುತ್ತೇನೆ. ಶ್ರೀ ಮಿಲಿಂದ್ ಕುಲಕರ್ಣಿ ಇವತ್ತು ಹಾರ್ಮೋನಿಯಂ ಮೂಲಕ ನಮಗೆ ಸಂತಸವನ್ನು ನೀಡಲಿಕ್ಕಿದ್ದಾರೆ. ಮಿಲಿಂದ್ ಕುಲಕರ್ಣಿ ಅವರು 1983 ಜನವರಿ 30ರಂದು ಮಹಾರಾಷ್ಟ್ರದ ಮೀರಜಲ್ಲಿ ಜನಿಸ್ತಾರೆ. ತಮ್ಮ 7ನೇ ವಯಸ್ಸಿನಲ್ಲಿ ಹಾರ್ಮೋನಿಯಂ ವಾದನವನ್ನು ಆರಂಭಿಸ್ತಾರೆ. ಅಲ್ಲದೆ ಅವರ ಪ್ರಾಥಮಿಕ ತರಬೇತಿಯನ್ನು ಪಡೆದು ನಂತರ ಪಂಡಿತ್ ಅಣ್ಣಾ ದಿವಾನ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಕೌಶಲ್ಯವನ್ನು ಮತ್ತಷ್ಟು ವೃದ್ಧಿಸಿಕೊಳ್ತಾರೆ. ಹೀಗೆ ಅನೇಕ ಕಡೆ ಗಂಧರ್ವ ಮಹಾವಿದ್ಯಾಲಯದಲ್ಲಿ ಮುಂತಾದ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಅವರು ಹಾರ್ಮೋನಿಯಂ ವಾದನವನ್ನು ಮಾಡಿದ್ದಾರೆ. ಭಾರತದ ಪ್ರಮುಖ ವೇದಿಕೆಗಳಾಗಿರುವಂತಹ ಸವಾಯಿ ಗಂಧರ್ವ ಮಹೋತ್ಸವ ಪುಣೆ, ಡೋವರ್ಲೇನ್ ಫೆಸ್ಟಿವಲ್ ಕೋಲ್ಕತ್ತಾ, ತಾನ್ಸೆನ್ ಸಮಾರೋಹ ಗ್ವಾಲಿಯರ್, ಸಪ್ತಕ್ ಫೆಸ್ಟಿವಲ್ ಅಹಮದಾಬಾದ್, ದರ್ಬಾರ್ ಫೆಸ್ಟಿವಲ್ ಲಂಡನ್, ಹೀಗೆ ಅಮೆರಿಕ, ಕೆನಡಾ, ನ್ಯೂಜಿಲೆಂಡ್, ಫಿಜಿ, UAE, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳಲ್ಲಿಯೂ ಕೂಡ ಹೋಗಿ ಅಲ್ಲಿಯ ಶ್ರೋತೃ ಬಾಂಧವರ ಮನಸ್ಸನ್ನು ಗೆದ್ದಿದ್ದಾರೆ. ಉಸ್ತಾದ್ ಜಾಕೀರ್ ಹುಸೇನ್, ಪಂಡಿತ್ ಜಸ್ರಾಜ್, ಡಾಕ್ಟರ್ ಪ್ರಭಾ ಆತ್ರೆ, ಪಂಡಿತ್ ಉಸ್ತಾದ್ ಕಶಾಲ್ಕರ್, ಹೀಗೆ ಮತ್ತಷ್ಟು ಕಲಾವಿದರ ಜೊತೆ ಅವರ ಜೊತೆಗಾರರಾಗಿ ವಾದನವನ್ನು ಮಾಡುತ್ತಾ ಎಲ್ಲರ ಮನಸ್ಸನ್ನು ಗೆದ್ದು ಭೇಷ್ ಅನಿಸಿಕೊಂಡಿದ್ದಾರೆ. ಕಲಾಶ್ರೀ ಪ್ರಶಸ್ತಿ 2002, ಬ್ರಹ್ಮಾವು ವಿಜಾಪುರ ಯುವ ಸಂವಾದಿನಿ ಪುರಸ್ಕಾರ 2008, ಸ್ವರ ವಿಶ್ವ ಸಂವಾದಿನಿ ಪುರಸ್ಕಾರ 2019, ಹೀಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಶ್ರೀ ಮಿಲಿಂದ್ ಕುಲಕರ್ಣಿ ಹಾರ್ಮೋನಿಯಂನಲ್ಲಿ. ತಬಲಾದಲ್ಲಿ ಇವತ್ತು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಯಶವಂತ್ ವೈಷ್ಣವ್. ಅವರು ಕೂಡ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಸಂಗೀತ ಶಿರೋಮಣಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆಲ್ ಇಂಡಿಯಾ ರೇಡಿಯೋದ A ಗ್ರೇಡ್ ಕಲಾವಿದರಾಗಿರುವಂತಹ ಯಶವಂತ್ ವೈಷ್ಣವ್ ಅವರು ಇವತ್ತು ತಬಲಾದ ಮೂಲಕ ತಮ್ಮ ಕೈಚಳಕವನ್ನು ನಮಗೆ ತೋರಿಸ್ತಾರೆ. 3 ವರ್ಷ ವಯಸ್ಸಿನಲ್ಲಿ ತಂದೆ ರಾಜೇಂದ್ರ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ತಬಲಾ ತರಗತಿಯನ್ನು ಪ್ರಾರಂಭಿಸಿ ಈಗ ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ.